ಇಶಾ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ನವೀನ್ ನೇರಳ್ತಾಡಿ ನಿರ್ದೇಶನದ ಟ್ರೂ ಲವ್ ಎಂಬ ತುಳು ಲವ್ ಸ್ಟೋರಿ ಆಲ್ಬಮ್ ಸಾಂಗ್ NT ವಿಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ. ಯುವ ನಿರ್ದೇಶಕ ನವೀನ್ ನೇರಳ್ತೋಡಿಯವರ ನಿರ್ದೇಶನದಲ್ಲಿ ಅದ್ಭುತವಾದ ಕಥಾಹಂದರ ಹೊಂದಿರುವ ಟ್ರೂ ಲವ್ ಎಂಬ ತುಳು ಲವ್ ಸ್ಟೋರಿ ಆಲ್ಬಮ್ ಸಾಂಗ್ ಬಿಡುಗಡೆಗೊಂಡಿದೆ. ಚಿತ್ರಕಥೆ, ನಿರ್ದೇಶನ ಮತ್ತು ಅತ್ಯುತ್ತಮ ಡೈಲಾಗ್ ಬರೆದಿರುವ ನವೀನ್ ಅವರು ಈ ಸುಂದರವಾದ ಕಥೆಯನ್ನ ಹೆಣೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಆಲ್ಬಮ್ ಸಾಂಗಿಗೆ ನವೀನ್ ನೇರಳ್ತೋಡಿ ಕಥೆ, ಸಂಭಾಷಣೆ ಮತ್ತು ನಿರ್ದೇಶನದ ಹೊಣೆಯನ್ನ ಹೊತ್ತಿದ್ದು, ನಾಯಕ ನಟನಾಗಿ ಸಂತೋಷ್ ಅಡಕಾನ ಮತ್ತು ನಾಯಕಿಯಾಗಿ ನಯನಾ ಸಾಲ್ಯನ್ ಅಭಿನಯಿಸಿದ್ದಾರೆ. ಛಾಯಾಗ್ರಾಹಕರಾದ ಅರುಣ್ ರೈ ಪುತ್ತೂರು ಮತ್ತು ಅನೀಶ್ ಹೇರಂಬ ಅವರ ಕ್ಯಾಮೆರಾ ಕೈಚಳಕದಿಂದ ಈ ಸಾಂಗ್ ಮೂಡಿಬಂದಿದೆ. ವಿಜುವಲ್ ಮೇಕಿಂಗ್ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನುಳಿದಂತೆ ನಿತಿನ್ ಆಚಾರ್ಯ ಸಾಹಿತ್ಯವನ್ನ ಬರೆದಿದ್ದು, ಶುಭಂ ಕುಲಾಲ್ ಅವರ ಅದ್ಭುತ ಗಾಯನದಿಂದ ಈ ಆಲ್ಬಮ್ ಸಾಂಗ್ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿಶೋರ್ ಕುಮಾರ್ ಶೆಟ್ಟಿ, ಸಂಗೀತ ಮತ್ತು ಗಾಯನ ಅಶ್ವಿನ್ ಪುತ್ತೂರು, SFXನಲ್ಲಿ ವರುಣ್ ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉತ್ತಮ ಕಥೆ, ಸಾಹಿತ್ಯ, ಸಂಭಾಷಣೆಯೊಂದಿಗೆ ಮನರಂಜಿಸುವ ಈ ಹಾಡು ಅತ್ಯುತ್ತಮ ಜೀವನ ಸಂದೇಶದೊಂದಿಗೆ ಕೇಳುಗರ ಹೃದಯವನ್ನ ತಟ್ಟಿದೆ. ಟ್ರೂ ಲವ್ ಆಲ್ಬಮ್ ಸಾಂಗ್ ಯುವ ಸಮುದಾಯಕ್ಕೆ ಒಂದೊಳ್ಳೆಯ ಸಂದೇಶವನ್ನ ನೀಡುವುದರ ಜೊತೆಗೆ ಸಮಾಜಕ್ಕೂ ಮನಮುಟ್ಟಲಿದೆ. ಈ ಆಲ್ಬಮ್ ಸಾಂಗ್ನ ರೂವಾರಿಯಾಗಿರುವ ನವೀನ್ ನೇರಳ್ತೋಡಿ ಅವರು ತುಳು ಚಿತ್ರದಲ್ಲಿ ಭರವಸೆಯ ನಿರ್ದೇಶಕರಾಗಿ ಹೊರಹೊಮ್ಮಲಿ ಎಂಬುದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.